ದಕ್ಷಿಣ ಕನ್ನಡ ಜಿಲ್ಲೆ ಸೇರಿನಂಚ ರಾಜ್ಯಡೋರ್ಮೆ ಕರಿ ಕೆಲವು ದಿನಟ್ಟು ಭಾರಿ ಜೋರ್ದ ಬರ್ಸ ಬರೋದುಂಡು. ಶನಿವಾರ ಅಂತೂ ಬೆರಿ ಬಿಡಂದೆ ಇಡೀ ದಿನ ಜೋರ್ಡೆ ಬರ್ಸ ಅಬ್ಬರ ಜೋರಾತಂಡು. ಹಿರಿಯಕಲ ಪಾತೆರದಲ್ಲೇ ಕಾಣುದಾಂಡ ಶನಿವಾರ ಪನಿ ಕಡಿ ಅಂದಿನ ಬರ್ಸ ಬರೋದುಂಡು. ಬರ್ಸದೊಟ್ಟಿಗೆ ಶನಿವಾರ ಕೊರೋನಾ ಆಘಾತಲ ದಕ್ಷಿಣ ಕನ್ನಡ ಜಿಲ್ಲೆಡು ಭಾರಿ ಜೋರ್ಡೆ ಉಂಡು. ಶನಿವಾರ ಕೊರೋನಾ ಸೋಂಕಿತರಿನ ಸಂಖ್ಯೆ 194 183 ಜನ ಚಿಕಿತ್ಸೆ ಪೂರೈಸದು ಶನಿವಾರ ಬಿಡುಗಡೆ ಆಯ್ತು ಉಂಡು. ಊರೊರ್ಮೆ ಜೋರ್ದ ಬರ್ಸ ಬೊಳ್ಳ ಕೃತಕನೆರೆ ಭೂಕುಸಿತದ ದುರಂತಲು ಅವಲವಲು ಆವೊಂದುಂಡು. ಪ್ರಾಕೃತಿಕ ವಿಕೋಪನು ಎದುರಿಸ್ಯಾರೆ ಈ ಸರ್ತಿ ಜಿಲ್ಲಾಡಳಿತ ರಾಜ್ಯಡೊರ್ಮೆ ಮಾತಾರೀತಿದ ಮುಂಜಾಗ್ರತಾ ಕ್ರಮ ತಯಾರಿಲುಲ ಆತನು. ಫ್ಲಡ್ ರಿಲೀಫ್ಗೆ ಸಂಬಂಧಪಟ್ಟಂತೆ ಯಾವುದೇ ಹಣದ ಕೊರತೆ ಇಲ್ಲ. 1120 ಕೋಟಿಗೂ ಹೆಚ್ಚು ಹಣ ಎಲ್ಲ ಜಿಲ್ಲಾಧಿಕಾರಿಗಳ PD ಅಕೌಂಟಲ್ಲಿ ಇದೆ ಈಗ ಆಲ್ರೆಡಿ. ಮತ್ತು ಕಾಲಕ್ಕೆ ಕಡಿಮೆ ಆಗ್ತಾ ಎಲ್ಲೆಲ್ಲಿ 5 ಕೋಟಿಗಿಂತ ಕಡಿಮೆ ಆಗ್ತಾ ಇದೆ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿ ಇಮಿಡಿಯೇಟಾಗಿ ಮತ್ತೆ 5 ಕೋಟಿಯನ್ನು ಬಿಡುಗಡೆ ಮಾಡುವಂಥದ್ದಕ್ಕೆ ಸರ್ಕ್ಯುಲರನ್ನು ಹೊರಡಿಸಿದ್ದೀನಿ ನಾನು. ಎಷ್ಟೇ ಈಗಾಗಲೇ ಫೈರ್ ಡಿಪಾರ್ಟ್ಮೆಂಟ್ಗೂ 20 ಕೋಟಿ ಬಿಡುಗಡೆ ಮಾಡಿದ್ರಿ. 20 ಕೋಟಿ ರೂಪಾಯಿ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡುವಂಥದ್ದಕ್ಕೆ ಬಿಡುಗಡೆಯನ್ನು ಮಾಡಿದ್ದೀರಿ. ಇವತ್ತು ಜಿಲ್ಲೆಗೆ 5 ಕೋಟಿ ಅಡಿಷ್ನಲ್ಲಾಗಿ ಬಿಡುಗಡೆ ಮಾಡೋದು ಇದೆ. ಅವ್ರ ಹತ್ರ ಹಣ ಇದೆ ಆಲ್ರೆಡಿ. ಆದರೂ ಅಡಿಷ್ನಲ್ಲಾಗಿ ಹಣವನ್ನು ಮುಂಜಾಗ್ರತಾ ಕ್ರಮವಾಗಿ ನಾನು ಬಿಡುಗಡೆಯನ್ನು ಮಾಡಿದ್ದೀನಿ.